ದ್ವಾರದಲ್ಲೇ ನೋ ಎಂಟ್ರಿ ಬೋರ್ಡ್, ಅರ್ಧ ಮುಚ್ಚಿರುವ ಶಟರ್, ಬಂದ ಸಾರ್ವಜನಿಕರನ್ನ ಹಿಂದಕ್ಕೆ ಕಳುಹಿಸುತ್ತಿರುವ ಕಾವಲು ಸಿಬ್ಬಂದಿ, ತುರ್ತು ಸೇವೆಗಾಗಿ ಹೊರಭಾಗದಲ್ಲಿ ಕೌಂಟರ್ ಎಲ್ಲ ದೃಶ್ಯ ಕಂಡುಬಂದಿದ್ದು ಸದಾ ಸಾರ್ವಜನಿಕರಿಂದ ತುಂಬಿರುವ ಮಂಗಳೂರು ಮಹಾನಗರ ಪಾಲಿಕೆಯ ಮುಂಭಾಗದಲ್ಲಿ ಕೊರೋನಾ ವೈರಸ್ ಇಡೀ ಪ್ರಪಂಚದಲ್ಲಿ ಸಾವಿನ ಕದವನ್ನ ತಟ್ಟಿದೆ. ಇನ್ನು ಈ ಹಿನ್ನೆಲೆ ಇಡೀ ವಿಶ್ವವೇ ಜಾಗೃತಿಯನ್ನ ಮೂಡಿಸುತ್ತಿದೆ. ಸದಾ ಸಾರ್ವಜನಿಕರಿಂದ ತುಂಬಿರುತ್ತಿದ್ದ ಮಂಗಳೂರು ಮಹಾನಗರ ಪಾಲಿಕೆಗೂ ಕೂಡ ಕೊರೋನಾ ವೈರಸ್ ಬಿಸಿ ತಟ್ಟಿದೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ಆದೇಶದ ಮೇರೆಗೆ ಮಾರ್ಚ್ 31ರ ತನಕ ತುರ್ತು ಸೇವೆಗಳಾದ ಜನನ ಮರಣ ಪ್ರಮಾಣ ಪತ್ರ, ಉದ್ದಿಮೆ ಪರವಾನಗಿ, ಆರೋಗ್ಯ ಇಲಾಖೆ, ಒಳಚರಂಡಿ, ಕುಡಿಯುವ ನೀರು ಮತ್ತು ಬೀದಿ ದೀಪ ವ್ಯವಸ್ಥೆಗಳಿಗೆ ಸಂಬಂಧಿಸಿದ ಕೆಲಸಗಳಿಗೆ ಮಾತ್ರ ಅವಕಾಶವಿದೆ. ಸಾರ್ವಜನಿಕರ ಪ್ರವೇಶವನ್ನ ಕೂಡ ನಿಷೇಧಿಸಲಾಗಿದೆ. ಕೊರೋನಾ ಸೋಂಕು ಜಾಸ್ತಿ ಆಗ್ತದೆ ಎನ್ನುವ ಕಾರಣಕ್ಕಾಗಿ ಜನರು ಗುಂಪು ಕೂಡುವುದನ್ನು ಮತ್ತು ಸೋಷಿಯಲ್ ಡಿಸ್ಟೆನ್ಸಿಂಗ್ ಬಗ್ಗೆ ಸರ್ಕಾರ ಸೂಚನೆಯನ್ನು ನೀಡ್ತಾ ಇದೆ. ಮೊನ್ನೆಯ ದಿನ ಸನ್ಮಾನ್ಯ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರು ಎಲ್ಲ ಹೆಚ್ಚಿನ ಸೇವೆಗಳನ್ನು ಸ್ಥಗಿತಗೊಳಿಸಿ ಆದೇಶ ಮಾಡಿದ್ದಾರೆ. ಅದಕ್ಕೋಸ್ಕರ ಸಾರ್ವಜನಿಕರಿಗೆ ಮಂಗಳೂರು ಮಹಾನಗರ ಪಾಲಿಕೆ ಪ್ರವೇಶವನ್ನು ನಾವು ನಿರ್ಬಂಧಿಸಿದ್ದೇವೆ. ಅಧಿಕಾರಿಗಳು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಏನಾದರೂ ಅರ್ಜೆಂಟ್ ಇದ್ದರೆ ನಾವು ನಿನ್ನೆಯ ದಿನ 3 ಟ್ರೇ ಅಲ್ಲಿ ಬಾಕ್ಸನ್ನು ಇಟ್ಟು ಜನರದ್ದು ಏನಾದರೂ ಸಮಸ್ಯೆ ಇದ್ದರೆ ಅಥವಾ ಟ್ರೇಡ್ ಲೈಸೆನ್ಸ್ ಅಪ್ಲೈ ಮಾಡೋದಿದ್ದರೆ, ಅವರು ಬರ್ತ್ ಆ್ಯಂಡ್ ಡೆತ್ ಸರ್ಟಿಫಿಕೇಟ್ ಅಪ್ಲೈ ಮಾಡೋದಿದ್ದರೆ ಅಲ್ಲಿ ಅದನ್ನು ತಗೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮತ್ತು ಇವತ್ತಿನಿಂದ ಪ್ರಾರಂಭ ಆಗುವ ಹಾಗೆ ಬ್ಯೂಟಿ ಪಾರ್ಲರ್ಗಳು ಮತ್ತು ಸೆಲೂನ್ಗಳನ್ನು ಮುಚ್ಚುವಂಥ ಆದೇಶವನ್ನು ಮಹಾನಗರ ಪಾಲಿಕೆಯಿಂದ ಮಾಡಿದ್ದೇವೆ. ಮತ್ತು ನಾಳೆಯ ದಿನದ ಏನಾಗ್ತದೆ ಅನ್ನೋದನ್ನು ನೋಡಿಕೊಂಡು ಮುಂದಿನ ನಿರ್ಧಾರವನ್ನು ಜಿಲ್ಲಾಡಳಿತ ಅಥವಾ ರಾಜ್ಯ ಸರ್ಕಾರ ಪ್ರಕಟಿಸಿದೆ. ಅದರಂತೆ ನಾವು ಕ್ರಮ